ನಗರದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ಫೆಬ್ರವರಿ 14 ಮತ್ತು 15ರಂದು ತುಳು ಸಾಹಿತ್ಯ ಸಮ್ಮೇಳನ ಮತ್ತು ತುಳುನಾಡದ ಜಾತ್ರೆ ಒಡಿಯೂರು ರಥೋತ್ಸವ ನಡೆಯಲಿದೆ ಎಂದು ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿ ತಿಳಿಸಿದರು. ಈ ಬಗ್ಗೆ ಕ್ಷೇತ್ರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುವಕರು ತುಳು ಭಾಷೆ ಸಾಹಿತ್ಯದ ಬಗ್ಗೆ ಅದಮ್ಯ ಪ್ರೀತಿ ಅಭಿಮಾನ ಬಿಟ್ಟಾಗ ತುಳುನಾಡಿನ ಹಿಂದಿನ ಕಾಲದ ವೈಭವ ಮತ್ತೆ ಮರುಕಳಿಸಬಹುದು. ತುಳುನಾಡು ಜಾತ್ರೆ ಊರ ಜಾತ್ರೆ ಎಂಬುದಾಗಿ ಹೇಳಿದ್ರು. ಫೆಬ್ರವರಿ 14ರಂದು ಸಂಶೋಧಕಿ ಸಾಹಿತಿ ಡಾ. ಇಂದಿರಾ ಹೆಗಡೆ ಅಧ್ಯಕ್ಷತೆಯಲ್ಲಿ ನಡೆಯುವ ತುಳು ಬದುಕದ ನೆಲೆ ಬೆಲೆ ವಿಚಾರತಾಡಿಯಲ್ಲಿ ತುಳು ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು, ಸಮ್ಮೇಳನದಲ್ಲಿ ಪುರಾತನ ತುಳು, ನಡುಗಾಲದ ತುಳು, ಆಧುನಿಕ ತುಳು ಭಾಷೆ ಬೆಳೆದು ಬಂದ ಬಗ್ಗೆ ವಿಮರ್ಶೆ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ತುಳು ಭಾಷಾಭಿಮಾನಿಗಳಿಗೆ ಪೂರಕವಾಗಿ ಅದೃಷ್ಟ ತುಳುವೆ ಬಂಗಾರ್ ಪಿಜುವೆ ಎಂಬ ಕಾರ್ಯಕ್ರಮ ವಿಶೇಷವಾಗಿ ನಡೆಯಲಿದೆ. ಫೆಬ್ರವರಿ 15ರಂದು 2 ಗ್ರಾಮಗಳಲ್ಲಿ ಸಂಧಿಸುವ ವಿಶಿಷ್ಟ ರಥೋತ್ಸವ ನಡೆಯಲಿದೆ ಎಂದು ಹೇಳಿದರು. ಗ್ರಾಮ್ಯ ಭಾಷೆಗಳನ್ನು ತುಳು ಸಮ್ಮೇಳನದ ಸಂಚಾಲಕ ಡಾ. ವಸಂತಕುಮಾರ್ ಪೆರ್ಲಾ ಅವರು ಮಾತನಾಡಿ, ತುಳು 8ನೇ ಪರಿಚ್ಛೇದಕ್ಕೆ ಸೇರಿಸುವಲ್ಲಿ ಭಾಷೆಗಳಲ್ಲಿ ಮೊದಲನೆಯದಾಗಿ ಇರುವುದು ನಮ್ಮೆಲ್ಲರ ಭಾಗ್ಯವಾಗಿದೆ. ತುಳು ಕಾರ್ಯಕ್ರಮ ಹೆಚ್ಚೆಚ್ಚು ನಡೆಯಬೇಕು ಎಂದು ತಿಳಿಸಿ ಸಮ್ಮೇಳನದಲ್ಲಿ ನಡೆಯುವ ನಾನಾ ಗೋಷ್ಠಿಗಳ ಬಗ್ಗೆ ವಿವರಣೆ ನೀಡಿದರು. ಈ ಸಂದರ್ಭ ಒಡಿಯೂರು ತುಳು ಕೂಟದ ಸ್ಥಾಪಕಾಧ್ಯಕ್ಷ ಮಲಾರ್ ಜಯರಾಮ್ ರೈ, ಸ್ವಾಗತ ಸಮಿತಿಯ ಸಂಚಾಲಕ ವಾಸುದೇವಾರ್ ಕೊಟ್ಟಾರಿ, ಹೊರೆಕಾಣಿಕೆ ಸಮಿತಿಯ ಸಂಚಾಲಕ ದೇವಪ್ರಸಾದ್ ಶೆಟ್ಟಿ ಅನಂತಾಡಿ, ಆರ್ಥಿಕ ಸಮಿತಿಯ ಸಂಚಾಲಕ ಎ. ಸುರೇಶ್ ರೈ, ಶ್ರೀ ಗುರುದೇವ ವಿದ್ಯಾಸಂಸ್ಥೆಗಳ ಸಂಚಾಲಕ ಗಣಪತಿ ಭಟ್ಸರಾಜೆ, ಒಡಿಯೂರು ಶ್ರೀ ವಜ್ರಮಾತಾ ಮಹಿಳಾ ಸೇವಾ ಸಮಿತಿ ಅಧ್ಯಕ್ಷ ಸರ್ವಾಣಿ ಪಿ. ಶೆಟ್ಟಿ, ಸಂಸ್ಥಾನದ ಕಾರ್ಯನಿರ್ವಾಹಕ ಪದ್ಮನಾಭ ಒಡಿಯೂರು ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.